ನಿಮ್ಮ ಟೈಮ್ ಜಾಸ್ತಿ ವೇಸ್ಟ್ ಮಾಡಲ್ಲ, ಯಾಕಂದರೆ ನಿಮ್ಮ ಟೈಮ್ ಪ್ರಿಷಿಯಸ್ ಅಂತ ನನಗೆ ಗೊತ್ತು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಹೊರಗಡೆ ಹೋಗಿ ಕೆಲಸ ಮಾಡಿದಾಗ, ಮನೇಲಿ ಕೆಲಸ ಮಾಡಿದಾಗ, ನೀರಲ್ಲಿ ಜಾಸ್ತಿ ಆಟ ಆಡಿದಾಗ ಅಥವಾ ಹೀಟ್ ಆದಾಗ ಹಿಂಡಿ ಹೊಡೆಯುತ್ತೆ. ಸೊ ಅದನ್ನು ನೀವು ಕವರ್ ಮಾಡಬೇಕಂತ ಸಾಕಷ್ಟು ಸರ್ಕಸ್ ಮಾಡಿರ್ತೀರ. ಯೂಟ್ಯೂಬ್ ನೋಡಿರ್ತೀರ, ಯೂಟ್ಯೂಬ್ಲಿರೋ ವೀಡಿಯೋಸ್ ನೋಡಿರ್ತೀರ, ಗೂಗಲಲ್ಲಿ ನೋಡಿರ್ತೀರ, ಅಥವಾ ಯಾರೋ ಫ್ರೆಂಡ್ಸ್ ಹೇಳಿದ್ನ ಕೇಳಿರ್ತೀರ. ಆದರೂ ನಿಮಗೆ ಆ ಪ್ರಾಬ್ಲಮ್ ಸಾಲ್ವ್ ಆಗಿರಲ್ಲ. ನೀವೇ ಒಂದಷ್ಟು ಸರ್ಕಸ್ ಕೂಡ ನೀವು ಮಾಡಿರ್ತೀರ. ಲೈಕ್ ಸ್ಲಿಪ್ಪರ್ಸ್ನ ನೀವು ಹೀಲ್ ಕವರ್ ಸ್ಲಿಪ್ಪರ್ಸ್ ತೊಗೊಳೋದಾಗಲಿ ಅಥವಾ ಸಾಕ್ಸ್ ಹಾಕ್ಕೊಂಡು ಡೈಲಿ ಓಡಾಡೋದಾಗಲಿ ಹೊರಗಡೆ ಹೋದಾಗ. ಸೊ ಈ ರೀತಿಯೆಲ್ಲ ನೀವು ಮಾಡಿರ್ತೀರ. ಆದರೆ ಪರ್ಮನೆಂಟ್ ಸೊಲ್ಯೂಷನ್ ಮಾತ್ರ ನಿಮ್ಗೆ ಸಿಕ್ಕಿರಲ್ಲ. ಸೊ ಆ ಪರ್ಮನೆಂಟ್ ಸೊಲ್ಯೂಷನ್ ನಾನು ನಿಮಗೋಸ್ಕರ ತಂದಿದ್ದೀನಿ. ಅದೇ ವಿಕ್ಸ್ ವೇಪರ್ ರಾಕ್. ಸೊ ಏನಪ್ಪ, ಶೀತಾಗೆ, ನೆಗಡಿಗೆ, ಕೆಮ್ಮಿಗೆ ಯೂಸ್ ಮಾಡೋದನ್ನ ಕಾಲ್ಗೆ ಯೂಸ್ ಮಾಡಬೇಕಾ, ಹೇಗೆ, ಹೆಂಗೆ, ಯಾವಾಗ ಅಂತ ಇಷ್ಟೆಲ್ಲ ಪ್ರಶ್ನೆ ನಿಮ್ಮ ತಲೆಗೆ ಬರ್ತಾ ಇರುತ್ತೆ. ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಎಸ್, ಸೊ ವಿಕ್ಸ್ ವೇಪರ್ ರಾಕ್ ಇದೇನಿದೆ, ಇದನ್ನು ನಾವು ಹೇಗೆ ಯೂಸ್ ಮಾಡಬೇಕು ಅಂದಾಗ, ನೀವು ಪ್ರತಿ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಕಾಲನ್ನ ಚೆನ್ನಾಗಿ ವಾಶ್ ಮಾಡಿ, ಅದರಲ್ಲಿರೋ ಕಸ ಧೂಳು ಏನಿದೆಯೋ ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ. ಇನ್ನೇನು ನೀವು ಬೆಡ್ಗೆ ಹೋಗಿ ಮಲ್ಕೊತೀರ ಆ ಟೈಮಲ್ಲಿ ಈ ಕೆಲಸ ಮಾಡಬೇಕಾಗುತ್ತೆ ನೀವು. ಸೊ ವಾಶ್ ಮಾಡಿದ ತಕ್ಷಣ ನೀವು ವಿಕ್ಸ್ ವೇಪರ್ ರಾಕ್ನ ತೊಗೊಂಡು ಅದರಲ್ಲಿ ಒಂದು ಸ್ವಲ್ಪ ತೊಗೊಂಡು ಎಲ್ಲೆಲ್ಲಿ ನಿಮಗೆ ಹೊಡೆದಿದೆಯೋ ಅಲ್ಲಲ್ಲಿ ನೀವು ಅಪ್ಲೈ ಮಾಡ್ತಾ ಹೋಗಿ. ಅಪ್ಲೈ ಮಾಡಿದ ತಕ್ಷಣ ಪೂರ್ತಿಯಾಗಿ ಕಂಪ್ಲೀಟಾಗಿ ಅಪ್ಲೈ ಮಾಡಿದಾದ್ಮೇಲೆ ಸಾಕ್ಸ್ ತುಂಬ ಇಂಪಾರ್ಟೆಂಟ್. ಸಾಕ್ಸ್ನ ನೀವು ಫುಲ್ ನೈಟ್ ನೀವು ಎದ್ದೊಳೋ ಗಂಟ ನೀವು ಸಾಕ್ಸ್ನ ನಿಮ್ಮ ಕಾಲಲ್ಲಿ ಹಾಕ್ಕೊಂಡೇ ಇರಬೇಕು. ಸೊ ಹಾಕ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ನೀವು ಬಿಸಿನೀರಲ್ಲಿ ವಾಶ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ನೀವು ಎಷ್ಟು ಒಬಿಡಿಯೆಂಟಾಗಿ ನೀವು ಈ ರೂಲ್ನ ಫಾಲೋ ಮಾಡ್ತೀರೋ ನಿಮಗೆ ಅಷ್ಟು ಬೇಗ ರಿಸಲ್ಟ್ ಸಿಗುತ್ತೆ. ಐ ಪ್ರಾಮಿಸ್ ಗೈಸ್, ನಿಮಗೆ ಇದರಿಂದ ರಿಸಲ್ಟ್ ಸಿಗೋದು ನಿಮಗೆ ಆಶ್ಚರ್ಯ ಆಗುತ್ತೆ. ಬಿಕಾಸ್ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ನಿಮಗೆ ಡೇ 1ಅಲ್ಲೇ ನಿಮಗೆ ಚೇಂಜಸ್ ಕಾಣಿಸೋದು ಸ್ಟಾರ್ಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಮುಗಿಸ್ತಾ ಇದ್ದೀನಿ ಅನ್ಕೊತೀರಾ? ಇಲ್ಲ, ಇನ್ನೂ ಒಂದು ಯೂಸ್ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನಿರ್ಬೋದು? ಎಸ್, ಸ್ಟೀಮ್. ಸೊ ಸ್ಟೀಮ್ ಬಂದು ನಾವು ಯಾವಾಗಲೂ ಬರೀ ಕಾಫ್ ಮತ್ತು ನೆಗಡಿಗೆ ತೊಗೊತೀವಿ. ಅದೇ ಸ್ಟೀಮ್ನ ನೀವು ನಿಮ್ಗೆ ಯಾವ್ದಾರ ಪ್ರೆಷರಲ್ಲಿದ್ದಾಗ, ಯಾವ್ದಾರ ಟೆನ್ಷನಲ್ಲಿದ್ದಾಗ ಪ್ಲೀಸ್ ಈ ಸ್ಟೀಮ್ನ ತೊಗೊಳ್ಳಿ. ಸೊ ಸ್ಟೀಮ್ ತೊಗೊಳ್ಳೋದ್ರಿಂದ ತುಂಬ ಯೂಸಸ್ ಇದೆ. ಫೇಸ್ ಗ್ಲೋ ಆಗುತ್ತೆ, ನಿಮ್ಮ ಟೆನ್ಷನ್, ತಲೆನೋವು, ತಲೆಭಾರ ಎಲ್ಲ 1 ಸೆಕೆಂಡಲ್ಲಿ ಮಾಯ ಆಗೋಗುತ್ತೆ. ಸೊ ಈ ವಿಕ್ಸ್ ವೇಪರ್ನಿಂದ ತುಂಬಾ ಯೂಸಸ್ ಇದೆ. ಬಟ್ ನಾನು ಈ 2 ಯೂಸಸ್ನ ನಿಮಗೆ ರೆಕಮೆಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್.